ಮಂಗಳೂರು ನಗರದ ಕುತ್ರೋಳಿಯ ಅಳಕಿಬಳಿಯ ರಾಜಕಾಲುವೆಗೆ ಹೊಸದಾಗಿ ನಿರ್ಮಿಸಿದ ತಡೆಗೋಡೆ ಮಳೆಗಾಲ ಆರಂಭದಲ್ಲೇ ಕುಸಿದು ಬಿದ್ದಿದೆ. ಕಳೆದ ಹಲವಾರು ವರ್ಷಗಳಿಂದ ಮಳೆಗಾಲದಲ್ಲಿ ಇಲ್ಲಿನ ರಾಜಕಾಲುವೆಯಲ್ಲಿನ ನೀರು ಅಕ್ಕಪಕ್ಕದ ಅಂಗಡಿಗಳಿಗೆ ಹಾಗೂ ಮನೆಗಳಿಗೆ ನುಗ್ಗುವುದು ಮಾಮೂಲಾಗಿತ್ತು. ಹೀಗಾಗಿ ಇತ್ತೀಚೆಗೆ ನಗರ ಪಾಲಿಕೆ ವತಿಯಿಂದ ಈ ರಾಜಕಾಲುವೆಯನ್ನು ಅಗಲೀಕರಣ ಮಾಡಿ ಸರಾಗವಾಗಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಸಲಾಗಿತ್ತು. ಆದರೆ ಇದೀಗ ಇದೇ ಕಾಮಗಾರಿಯ ಭಾಗವಾಗಿದ್ದ ತಡೆಗೋಡೆಯೊಂದು ಮಳೆಯಿಂದ ಉರುಳಿ ಬಿದ್ದಿದೆ. ಕಿರು ನೀರಾವರಿ ಯೋಜನೆಯ ಅಡಿಯಲ್ಲಿ ಈ ಕಾಮಗಾರಿಯನ್ನ ಮಾಡಲಾಗಿದ್ದು, ಕೆಲಸ ಪೂರ್ಣವಾಗುವ ಮೊದಲೇ ಈ ತಡೆಗೋಡೆ ಕುಸಿತವಾಗಿದೆ. ಇಲ್ಲಿ ಇನ್ನೂ ತಡೆಗೋಡೆ ನಿರ್ಮಾಣದ ಕೆಲಸ ನಡೆಯಲಿದ್ದು, ಕೆಲವೊಂದು ಮನೆಗಳ ಪಕ್ಕದಲ್ಲೇ ಹಳೆಯ ತಡೆಗೋಡೆ ಕೂಡ ಕುಸಿಯುವ ಹಂತದಲ್ಲಿದೆ. ಇದಕ್ಕೆ ತಾತ್ಕಾಲಿಕವಾಗಿ ಮರಳು ಚೀಲ ಇಟ್ಟು ರಕ್ಷಣೆ ಮಾಡಲಾಗಿದೆ. ಆದರೆ ಹೊಸದಾಗಿ ನಿರ್ಮಾಣಗೊಂಡಿರುವ ತಡೆಗೋಡೆ ಕುಸಿತವಾಗಿರುವುದು ಇಲ್ಲಿನ ಕಾಮಗಾರಿಯ ಬಗ್ಗೆ ಅನುಮಾನ ಮೂಡಿಸಿದೆ. ಕಾಮಗಾರಿ ನಡೆಸಿ ಕೆಲವೇ ದಿನಗಳಲ್ಲಿ ಈ ತಡೆಗೋಡೆ ಕುಸಿದಿರುವ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಳಪೆ ಕಾಮಗಾರಿಯಾಗಿದ್ದು, ಇದೇ ಕಾರಣದಿಂದ ಈ ರೀತಿಯ ಅನಾಹುತ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಾಮಗಾರಿ ಕೈಗೆತ್ತಿಕೊಂಡ ಗುತ್ತಿಗೆದಾರರು ಸರಿಯಾದ ಕಾಮಗಾರಿ ನಡೆಸದೆ ಸರಿಯಾಗಿ ಕ್ಯೂರಿಂಗ್ ಮಾಡದೇ ಇರುವುದೇ ಇದಕ್ಕೆ ಕಾರಣ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡೊಂಗರಕೇರಿ ಕಾರ್ಪೊರೇಟರ್ ಜಯಶ್ರೀ, ತಡೆಗೋಡೆ ನಿರ್ಮಾಣ ಆಗುವ ಸಮಯದಲ್ಲಿ ಮಳೆ ಆರಂಭವಾಗಿತ್ತು. ಹೀಗಾಗಿ ಕೃತಕ ನೆರೆಯ ಭಯದಲ್ಲಿ ಜನರು ರಾಜಕಾಲುವೆ ಮಣ್ಣು ತೆಗೆಯಲು ಒತ್ತಾಯಿಸಿದ ಕಾರಣ ಈ ರೀತಿ ಆಗಿದೆ. ಕ್ಯೂರಿಂಗ್ ಆಗದ ತಡೆಗೋಡೆಯ ಪಕ್ಕದಲ್ಲಿ ಕಾಲುವೆ ಮಣ್ಣು ಹಾಕಿದ ಕಾರಣ ತಡೆಗೋಡೆ ಕುಸಿತ ಆಗಿದೆ ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿದ್ದು, ಬಿದ್ದ ತಡೆಗೋಡೆಯನ್ನ ಗುತ್ತಿಗೆದಾರರೇ ಮತ್ತೆ ನಿರ್ಮಿಸಿಕೊಡುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ವಾರ್ಡಲ್ಲಿ ಅಳಕೆ ಮಾರ್ಕೆಟ್ ಬಳಿ ರಾಜಕಾಲುವೆಗೆ ತಡೆಗೋಡೆ ಮೈನರ್ ಇರಿಗೇಷನ್ ವತಿಯಿಂದ ಒಂದೂವರೆ ತಿಂಗಳ ಹಿಂದೆ ಕೆಲಸ ಸ್ಟಾರ್ಟ್ ಆಗಿದೆ. ಆ ಕೆಲಸ ಸ್ಟಾರ್ಟ್ ಮಾಡುವಾಗಲೇ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆದ್ದರಿಂದ ಮಳೆ ಬಂದದ್ರಿಂದ ಅವರು ಮಣ್ಣೆಲ್ಲ ತೋಡಲ್ಲಿತ್ತು, ನಮ್ಮ ರಾಜಕಾಲುವೆಯಲ್ಲಿತ್ತು. ಆದ್ದರಿಂದ ನಮಗೆ ನೆರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕಂಟಿನ್ಯೂ ಮಳೆ ಇದ್ದದ್ರಿಂದ. ಜನರೆಲ್ಲ ಒತ್ತಾಯ ಮಾಡಿದರು, ನಮ್ಮ ವಾರ್ಡಿನವರು ಅಲ್ಲಿಂದ ಮಣ್ಣು ತೆಗೆದು ಈಚೆ ಸೈಡ್ ಹಾಕಬೇಕು ಅಂತ. ತಡೆಗೋಡೆ ಆದ ತಕ್ಷಣ ಕ್ಯೂರಿಂಗ್ ಆಗಲಿಕ್ಕೆ ನಮಗೆ 15-20 ದಿವಸ ಬೇಕಂತ ಅವ್ರು ಹೇಳಿದ್ದಾರೆ ಫಸ್ಟಿಗೆ. ಆದರೂ ಜನರ ಒತ್ತಾಯಕ್ಕೆ ನಾವು ಸಹ ಎಂತ ಮಾಡಿದೆವು, ನೆರೆ ಬರ್ತದೆ ಅಂತ ಹೇಳಿ ಮಣ್ಣು ತೆಗಿಲಿಕ್ಕೆ ಹೇಳಿದೆವು. ಮಣ್ಣು ತೆಗೆದದು ಈಚೆ ಹಾಕಿದ್ರಿಂದ ಅವರು ಹೇಳ್ತಾರೆ ಅದರಿಂದ ತಡೆಗೋಡೆ ಕುಸಿಯಿತಂತ ಹೇಳ್ತಾರೆ. ಇದರ ಬಗ್ಗೆ ನಾನು ಶಾಸಕರಿಗೆ, ಮಾನ್ಯ ಮೇಯರಿಗೆ ಆಲ್ರೆಡಿ ಮನವಿ ಮಾಡಿದ್ದೇನೆ. ಅದರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು. ಮತ್ತು ಈ ಕಾಮಗಾರಿದ್ದು ಫುಲ್ ತನಿಖೆ ಮಾಡಿ ಕಾಂಟ್ರಾಕ್ಟ್ರಿಗೆ ಪುನಃ ಅವರು ಇದು ಮಾಡಿದ್ದಾರೆ, ಎಂತ ಆದೇಶ ಕೊಟ್ಟಿದ್ದಾರೆ, ಅವರಿಂದಲೇ ಈ ಕೆಲಸ ಮಾಡಿಸಿಕೊಡ್ಬೇಕಂತ. ಅವರೀಗ ನಮಗೆ ಮಳೆಗಾಲ ಇದ್ದದ್ರಿಂದ ನವೆಂಬರ್ ನಂತರ ಅದೇ ಕಾಮಗಾರಿಯನ್ನು ಅದೇ ಪ್ಲೇಸಲ್ಲಿ ಅವರು ಮಾಡಿಕೊಡ್ತಾರಂತ ಒಪ್ಪಿದ್ದಾರೆ ಈಗ ಶಾಸಕರು, ಮೇಯರು ಹೇಳಿದ್ದಕ್ಕೆ. ಅದರ ನಂತರ ಈಗ ನಮಗೆ ಮಳೆಗಾಲ ಇದ್ದದ್ರಿಂದ ಅದಕ್ಕೆ ತತ್ಕಾಲಕ್ಕೆ ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಅವರು ಮರಳು ಚೀಲ ಇಟ್ಟು ಕೊಟ್ಟಿದ್ದಾರೆ. ಒಟ್ಟಾರೆ ರಾಜಕಾಲುವೆಯ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಹೀಗಾಗಿ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು ಎಂದು ಡಿವೈಎಫ್ಐ ಸಂಘಟನೆಯವರು ಆಗ್ರಹಿಸಿದ್ದಾರೆ. ಆದರೆ ಈ ಬಗ್ಗೆ ಗುತ್ತಿಗೆದಾರರ ಜತೆ ಮಾತುಕತೆ ನಡೆಸಿದ ಮೇಯರ್ ಸುಧೀರ್ ಶೆಟ್ಟಿ, ಶಾಸಕ ವೇದವ್ಯಾಸ್ ಕಾಮತ್, ಮಳೆಗಾಲ ನಿಂತ ಮೇಲೆ ಗುತ್ತಿಗೆದಾರರೇ ತಮ್ಮ ಸ್ವಂತ ಖರ್ಚಿನಲ್ಲಿ ತಡೆಗೋಡೆಯನ್ನ ಮತ್ತೆ ಕಟ್ಟಿಸಿಕೊಡಲು ಸೂಚಿಸಿದ್ದಾರೆ. ಇದಕ್ಕೆ ಗುತ್ತಿಗೆದಾರ ಕೂಡ ಒಪ್ಪಿಕೊಂಡಿದ್ದಾರೆ. ಅದೇನೇ ಇದ್ರೂ ಈ ತಡೆಗೋಡೆ ಬೀಳಲು ನಿಜವಾದ ಕಾರಣ ಏನು ಅನ್ನೋದು ತನಿಖೆಯಾಗಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶಿವಪ್ರಸಾದ್ ಜೊತೆ ರವೀಶ್, ನಮ್ಮ ಕುಡ್ಲ 24x7 ಮಂಗಳೂರು.